ಯುವಜನ ಸಂಘ ಅಕ್ಷಯ ಹಾಗೂ ಶ್ರೀ ವೀರವಿನಾಯಕ ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಇವರ ಸಹಭಾಗಿತ್ವದಲ್ಲಿ ಬೆಂಗ್ರೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಶ್ರಯದಲ್ಲಿ ಉಚಿತ ಕೋವಿಡ್ ಲಸಿಕಾ ಶಿಬಿರ ಅಕ್ಷಯ ಸಭಾಭವನದಲ್ಲಿ ನಡೆಯಿತು. ಸರ್ಕಾರದ ನಿಯಮದಂತೆ 45 ವರ್ಷ ಮೇಲ್ಪಟ್ಟವರಿಗೆ ಕೋವಿಡ್ ಲಸಿಕೆ ವಿತರಣೆ ಮಾಡ್ತಾ ಇದ್ದು, ಯುವಜನ ಸಂಘ ಅಕ್ಷಯ ಹಾಗೂ ಶ್ರೀ ವೀರವಿನಾಯಕ ಜನಸೇವಾ ಟ್ರಸ್ಟ್ ಇವರ ಸಹಭಾಗಿತ್ವದಲ್ಲಿ ಉಚಿತ ಕೋವಿಡ್ ಲಸಿಕೆ ವಿತರಣಾ ಶಿಬಿರವನ್ನು ಹಮ್ಮಿಕೊಂಡಿದ್ರು. ರೋಟರಿ ಕ್ಲಬ್ ಮಂಗಳೂರು ಸೌತ್ ಮಾಜಿ ಅಧ್ಯಕ್ಷರಾದ ರೋಟರಿಯನ್ ಅಶೋಕ್ ಕುಮಾರ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಇದೇ ವೇಳೆ ಸ್ಥಳೀಯ ಕಾರ್ಪೊರೇಟರ್ ಜಗದೀಶ್ ಅವರು ಮಾತನಾಡಿ, ಈಗಾಗಲೇ ಬೋಳೂರು ವಾರ್ಡಿನ ಅಕ್ಷಯ ಸಭಾಭವನದಲ್ಲಿ ಕೋವಿಡ್ ಲಸಿಕೆ ವಿತರಣೆ ಮಾಡಲಾಗಿದೆ. ಜನರು ಉತ್ಸಾಹದಿಂದ ಕೋವಿಡ್ ಲಸಿಕೆಯನ್ನು ಪಡೆದುಕೊಳ್ತಾ ಇದ್ದಾರೆ ಅಂತ ಹೇಳಿದರು. ನಮ್ಮ ಆರೋಗ್ಯ ಹೆಲ್ತ್ ಕೇರ್ ಸೆಂಟರ್ನ ಒಂದು ಜಂಟಿ ಯೋಜನೆಯಲ್ಲಿ ಇಲ್ಲಿ ನಾವು ಈ ಕೋವಿಡ್ ಲಸಿಕೆಯನ್ನು ಹಾಕುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈಗಾಗಲೇ ಬೋಳೂರು ವಾರ್ಡ್ನಲ್ಲಿ ಅಕ್ಷರ ಸದನದಲ್ಲಿ ಸುಲ್ತಾನ ಬತ್ತೇರಿಯಲ್ಲಿ ಒಂದು ಕಾರ್ಯಕ್ರಮವಾಗಿತ್ತು. ಇಂದು ಅಕ್ಷಯ ಸಭಾಭವನದಲ್ಲಿ ನಮ್ಮ ಯುವಜನ ಸಂಘದ ನೇತೃತ್ವದಲ್ಲಿ ಏನು ಇದು ಕಾರ್ಯಕ್ರಮ ನಡೀತದೆ. ಬಹುಶಃ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಜನರಿಗೆ ನಾವೆಲ್ಲ ಕೂಡ ಮೊನ್ನೆಯಿಂದ ಸ್ವಲ್ಪ ಜನರ ಸಂಖ್ಯೆ ಲಸಿಕೆಯನ್ನು ಹಾಕುವಂಥ ಜನರ ಸಂಖ್ಯೆ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಇವತ್ತಿನ ದಿನದ ಈ ಜನರ ಒಂದು ಉತ್ಸಾಹ ನೋಡುವಾಗ ಎಲ್ಲರಿಗೂ ಕೂಡ ತಾವು ಲಸಿಕೆಯನ್ನು ಹಾಕಬೇಕು, ಈ ಕೊರೋನಾದಿಂದ ದೂರ ಆಗಬೇಕು. ನರೇಂದ್ರ ಮೋದಿಯವರು ಏನು ಇಲ್ಲಿ ಇಡೀ ಭಾರತದ ಎಲ್ಲ ಪ್ರಜೆಗಳಿಗೆ ಮುಂದಿನ ಮೇಯಿಂದ ಸಣ್ಣ ನಮ್ಮ ಪ್ರಾಯದ ಮಕ್ಕಳಿಗೂ ಕೂಡ ಲಸಿಕೆಯನ್ನು ಕೊಡುವಂಥ ಕಾರ್ಯಕ್ರಮ ಇದೆ ಅಂತ ಏನು ಹೇಳ್ತಾ ಇದ್ದಾರೆ. ಇದರ ಒಂದು ಪ್ರಯೋಜನವನ್ನು ಎಲ್ಲ ಹಿರಿಯರು, ಯುವಕರು, 45 ವರ್ಷಕ್ಕಿಂತ ಮೇಲ್ಪಟ್ಟವರು ಎಲ್ಲ ಮಾಡ್ತಾ ಇದ್ದಾರೆ. ಕೋವ್ಯಾಕ್ಸಿನ್ ಇದನ್ನು ಕೂಡ ನಿನ್ನೆವರೆಗೆ ಕೊಡಲಾಗಿತ್ತು. ಇವತ್ತು ಕೋವಿಶೀಲ್ಡ್ ಕೂಡ ನಮ್ಮ 2ನೇ ಡೋಸನ್ನು ಕೊಡುವವರಿಗೆ ಕೂಡ ಇಲ್ಲಿ ಲಭ್ಯ ಇದೆ. ಡಾಕ್ಟರ್ಸ್ನವರು, ಆರೋಗ್ಯ ನಮ್ಮ ಕಾರ್ಯಕರ್ತರು ಬಹಳ ಉತ್ಸಾಹಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅನಂತರ ಮಾತನಾಡಿದ ಶ್ರೀ ವಿನಾಯಕ ಜನಸೇವಾ ಟ್ರಸ್ಟ್ನ ಕಿಶೋರ್ ಅವರು, ಉಚಿತ ಕೋವಿಡ್ ಲಸಿಕಾ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಸುಮಾರು 150 ಮಂದಿ ಭಾಗವಹಿಸಿದ್ದಾರೆ. ಕಾರ್ಪೊರೇಟರ್ ಜಗದೀಶ್ ರವರು ಕಾರ್ಯಕ್ರಮ ನಡೆಸಲು ಸಹಕಾರವನ್ನು ನೀಡಿದ್ದಾರೆ. ಈ ಉಚಿತ ಲಸಿಕಾ ಶಿಬಿರದಿಂದ ಇಲ್ಲಿನ ಪರಿಸರದವರಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ ಅಂತ ಹೇಳಿದರು. ಈ ವ್ಯಾಕ್ಸಿನೇಷನ್ ಕೋವಿಶೀಲ್ಡ್ ವ್ಯಾಕ್ಸಿನೇಷನ್ ಕೊರಪಿನ ಈ ಶಿಬಿರವನ್ನು ಹಮ್ಮಿಕೊಂಡಿದ್ದ ಕಾಂಡೆ 10 ಗಂಟೆಗೆ ಈ ಕಾರ್ಯಕ್ರಮ ಶುರುವಾಗ್ತದೆ. ನಮ್ಮ ಪರಿಸರದ ಸುಮಾರು 150 ಜನ ಆಲ್ರೆಡಿ ಬತ್ತದ ಇಲ್ಲೇ ಒಂದು ಬಯ್ಯ 4 ಗಂಟೆ ಮುಟ್ಟ ನಾಲ್ಕು ನೆಟ್ಟು ನಮ್ಮ ಸ್ಥಳೀಯ ಕಾರ್ಪೊರೇಟರ್ ಐನ ಜಗದೀಶ್ ಶೆಟ್ಟಿ ಇಂಜ ಮುತುವರ್ಜಿ ವಹಿಸಿದ್ದಾರೆ. ಆದರೆ ಈ ಒಂದು ಕಾರ್ಯಕ್ರಮವನ್ನು ಮೂರು ಮನಪರ ಬಾರಿ ಸಹಕಾರ ಕೊಡ್ತಾರೆ. ಅಂಚನೆ ಈ ಕಾರ್ಯಕ್ರಮಗಳು ನಮ್ಮ ಅಶೋಕ್ ಕುಮಾರ್ ಉದ್ಯೋಗಿ ಮೇರ್ಬತ್ತಡೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಈ ಕಾರ್ಯಕ್ರಮ ನಮ್ಮ ಸರ್ಕಾರದ ಒಂದು ಸಹಭಾಗಿತ್ವಡು ಎಡ್ಡೆ ರೀತಿಯಲ್ಲಿ ನಮ್ಮ ಪರಿಸರದ ಕಲೆಗೆ ಒಂದು ಎಡ್ಡು ಉಪಯೋಗವನ್ನು ಈ ಕಾರ್ಯಕ್ರಮ ಎಂಗಲೆಗೆ ಮಲ್ತುಪುರಂಚಿನ ಪ್ರೈಮರಿ ಹೆಲ್ತ್ ಸೆಂಟರ್ ಬೆಂಗರೆ ಉಲ್ತ ಪೂರ ಸಿಬ್ಬಂದಿ ವರ್ಗ ಅಂಚನೆ ಡಾಕ್ಟರ್ ಇಲನ್ ಗೋವೆನ್ ಮಕ್ಕಳಿಗೆ ಪೂರೆಗಳ ಎಗನ ಜಂಟಿ ಸಂಸ್ಥೆಯ ಪರವಾದ ಎಗಲು ಆಭಾರಿಯಾದಲ್ಲ. ಅಂಚನೆ ಜನಗಳು ಈ ಒಂದು ಕಾರ್ಯಕ್ರಮದ ಉಪಯೋಗವನ್ನು ಪಡೆಯುವುದಿಲ್ಲರು. ಜನಲ 10 ಗಂಟೆ 15 ಗಂಟೆ ಆಯ್ತ ನಲ್ಲ ಬಯ್ಯ 4 ಗಂಟೆ ಮುಟ್ಟುಂಟು 7 ಜನ ಬರ್ಪಿರ ಆತಂಕಲು ಬರ್ಪಿರಂಜಿನ ಒಂದು ವ್ಯವಸ್ಥೆ ಮಲ್ತದ. ಈ ಸಂದರ್ಭ ಬೆಂಗ್ರೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ ಎಲೆನ್ ಗೋವನ್, ಕೆಎಂಸಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಶ್ಯಾಮ್, ಡಾಕ್ಟರ್ ಸುಧಾನ್, ಡಾಕ್ಟರ್ ಮೇಘಾ ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, V4 ನ್ಯೂಸ್, ಮಂಗಳೂರು.